ಕರಾವಳಿ ಭಾಗದಲ್ಲಿ ಗುಳಿಗ ದೈವದ ಆರಾಧನೆಗೆ ವಿಶೇಷ ಆಕರ್ಷಣೆ ಇದೆ. ಗುಳಿಗ ದೈವದ ರೋಷಾವೇಶ ನೋಡುವುದೇ ಒಂದು ರೋಮಾಂಚಕ ಅನುಭವ. ಸಾಮಾನ್ಯವಾಗಿ ಒಂದು ಗುಳಿಗ ದೈವಕ್ಕೆ ಆರಾಧನೆ ನಡೆಯೋದು ಮಾಮೂಲಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟೆಡೆ ಗ್ರಾಮದ ಬರ್ಕಜೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ನವಗುಳಿಗ ಕ್ಷೇತ್ರದಲ್ಲಿ ನವಗುಳಿಗ ದೈವ ನೆಲೆಯೂರಿದೆ. ಒಂದೇ ದಿನ ಒಂದೇ ಬಾರಿ ಈ ನವಗುಳಿಗ ದೈವಗಳಿಗೆ ಇಲ್ಲಿ ಗಗ್ಗರ ಸೇವೆ ನಡೆಯುತ್ತೆ. ಈ ಬಾರಿಯ ವಾರ್ಷಿಕ ಉತ್ಸವವೂ ಸಹ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ದುರ್ಗಾ ಪರಮೇಶ್ವರಿಯ ಸನ್ನಿಧಿಯ ಮುಂಭಾಗದಲ್ಲೇ ಈ ನವಗುಳಿಗನ ಸಾನ್ನಿಧ್ಯ ಇತ್ತು. ಈ ಹಿಂದೆ ಒಂದು ಗುಳಿಗ ದೈವಕ್ಕೆ ಮಾತ್ರ ನೇಮೋತ್ಸವ ನಡೀತಾ ಇತ್ತು. ಆದರೆ 3 ವರ್ಷದ ಹಿಂದೆ ಪ್ರಶ್ನಾಚಿಂತನೆಯಲ್ಲಿ ನವಗುಳಿಗ ದೈವ ಇಲ್ಲಿ ನೆಲೆಯೂರಿದೆ ಅಂತ ತಿಳಿದು ಬಂದಿತ್ತು. ಹೀಗಾಗಿ ಕಳೆದ 3 ವರ್ಷಗಳಿಂದ ನವಗುಳಿಗ ದೈವಗಳಿಗೆ ಉತ್ಸವ ನಡೀತಾ ಇದೆ. ಈ ಬಾರಿಯೂ ಕೂಡ ಏಕಕಾಲದಲ್ಲಿ 9 ಮಂದಿ ದೈವ ನರ್ತಕರು ನವಗುಳಿಗನ ನೇಮೋತ್ಸವವನ್ನು ನಡೆಸಿಕೊಟ್ರು. ಈ ಅದ್ಭುತವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡ್ರು. ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಗುಳಿಗ ದೈವಗಳ ನೇಮೋತ್ಸವ ನಡೀತದೆ. ಆದರೆ 9 ದೈವಗಳು ಒಮ್ಮೆಲೆ ಗಗ್ಗರ ಸೇವೆ ಅಂತ ಇರುವುದು ಈ ಬರ್ಕಾಜ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ. ಆದ್ದರಿಂದ ಈ ರಾತ್ರಿ ನಡೆಯುವ ಈ ಗುಳಿಗ ದೈವದ ನೇಮೋತ್ಸವಕ್ಕೆ ಬೇರೆ ಬೇರೆ ಕಡೆಯಿಂದ ಜನರು ಕುತೂಹಲದಿಂದ ಈ ನೇಮೋತ್ಸವ ನೋಡಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಹಣಕ್ಕಾಗಿ ಅಥವಾ ಅವರ ಸ್ವಾರ್ಥಕ್ಕಾಗಿ ಅವರನ್ನು ಭಕ್ತಾದಿಗಳನ್ನು ಬಳಕೆ ಮಾಡಲಿಲ್ಲ. ಬೆಳೀತಾ ನೋಡಿ ಸಾಧಾರಣ ಒಂದು 10 ವರ್ಷಕ್ಕೆ ಆಗುವಾಗ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಆನಂತರ ಒಂದು 15 ವರ್ಷದ ನಂತರ ಈ ಸುತ್ತುಪೌಲಿ ಅವರು ನಿರ್ಮಾಣ ಮಾಡಿದರು. ಈಗ ನೋಡಿ ಸಾಧಾರಣ ಗೋಪುರ ಮತ್ತು ಅಲ್ಲಿ ಕೊರಗಾಜನ ಕಟ್ಟೆ ಮತ್ತು ಅದೇ ಬೇರೆ ಬೇರೆ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ನೋಡೋದಾದರೆ ನನಗೆ ಸ್ವಂತಕ್ಕೆ ಅನುಭವ ಆಗಿದೆ ಈ ಕ್ಷೇತ್ರದಲ್ಲಿ ಎಷ್ಟು ಶಕ್ತಿ ಉಂಟು ಅಂತ. ನಾನು ನಮ್ಮ ನೆರೆಯ ಪೆರಡಿಯಲ್ಲಿ ಬೆಳ್ಳಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕೂಡ ಈ ದೇವಿಗೆ ಏನೋ ಸ್ವಲ್ಪ ಹರಕೆ ಹೇಳಿ ನನಗೂ ಅದರ ಸಂಪೂರ್ಣ ಅನುಭವ ಆಗಿದೆ, ದೈವದ ಶಕ್ತಿ ಹೇಗೆ ಉಂಟು ಅಂತ. ಇಲ್ಲಿ ಬಂದ ಎಲ್ಲ ಭಕ್ತರು ಯಾರಲ್ಲಿ ಬೇಕಾದರೂ ನೀವು ವಿಚಾರಿಸಿ, ಇಲ್ಲಿಯ ದೇವಿ ಶಕ್ತಿಯನ್ನು ಅವರು ವಿವರವಾಗಿ ಹೇಳುವಂಥ ಶಕ್ತಿ ಅವರಿಗೆ ಈ ದೇವಿ ಕೊಟ್ಟಿದ್ದಾರೆ. ಹೇಳಬೇಕಂದ ವಿಷಯ, ಈ ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಎಲ್ಲಿಯೂ ನವಗುಳಿಗ ಅಂತ ಆರಾಧನೆಕೊಂಡು ಬರುವಂಥ ಶಕ್ತಿ ಇಲ್ಲ, ಇಲ್ಲಿ ಮಾತ್ರ. ಅಂದರೆ ಇಲ್ಲಿ ಆಸ್ಥಾನ ಸಾಧಾರಣ ಕ್ಷೇತ್ರಪಾಲರಾಗಿ ನವಗುಳಿಗ ಕೆಲಸ ಮಾಡ್ತಾ ಇದ್ದಾರೆ. ಅವರ ಶಕ್ತಿಯಿಂದ ನವಗುಳಿಗ ನಿರ್ಮಾಣ ಆಗಿದೆ ಇಲ್ಲಿ. ಅಂದರೆ 9 ದಿಕ್ಕಿಗೂ ನವಗುಳಿಗ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ದೇವ. ಬೇರೆ ಇಲ್ಲಿ ಮಾತ್ರ ಅಂದರೆ ಇಲ್ಲಿ ದೇವಿ ಶ್ರೀ ದುರ್ಗಾ ಪರಮೇಶ್ವರಿ ಶಕ್ತಿ ಆಗಿದೆ.